ಪಾಠ ಪ್ರವಚನ ಪರೀಕ್ಷೆಗೆ ಸೀಮಿತವಾಗಿದ್ದ ಕಾಲೇಜ್ ಕ್ಯಾಂಪಸ್ ಸೋಮವಾರ ರಂಗೀನ್ ಆಗಿತ್ತು. ಎಲ್ಲಿ ನೋಡಿದ್ರೂ ಬಣ್ಣದ ಹಕ್ಕಿಗಳಂತೆ ಮಿಂಚುವ ಹುಡುಗಿಯರು ಮತ್ತು ರಫ್ ಅಂಡ್ ಟಫ್ ಲುಕ್ನ ಸ್ಟೈಲಿಶ್ ಹುಡುಗರ ಓಡಾಟದಿಂದ ಸ್ವರ್ಗ ಲೋಕವೇ ಸೃಷ್ಟಿಯಾಗಿತ್ತು. ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ಸೋಮವಾರ ಎಥ್ನಿಕ್ ಡೇ ಆಚರಿಸಲಾಯಿತು. ತುಳು ಸಾಂಪ್ರದಾಯಿಕ ಉಡುಗೆ ತೊಡುಗೆ, ತುಳು ಭಾಷೆ ಮತ್ತು ಸಂಸ್ಕೃತಿಯ ಪ್ರದರ್ಶನಕ್ಕೆ ಇಡೀ ಕ್ಯಾಂಪಸ್ ತೆರೆದುಕೊಂಡಿತ್ತು. ಇದೇ ಮೊದಲ ಬಾರಿ ಸೀರೆಯುಟ್ಟು ಹುಡುಗಿಯರು ನಾಚುತ್ತಾ ಓಡಾಡಿಕೊಂಡಿದ್ರೆ, ಹುಡುಗರು ಪಂಚೆ ಶಲ್ಯದಲ್ಲಿ ಗುಂಪಾಗಿ ಕುಣಿದಾಡುತ್ತಿದ್ರು. ದಿನವೂ ಯೂನಿಫಾರ್ಮ್ ಹಾಕಿ ಬೋರ್ ಹೊಡೆದಿದ್ದ ಹುಡುಗಿಯರಿಗಂತೂ ಬಣ್ಣದ ಬಟ್ಟೆಯಿಟ್ಟು ಕ್ಯಾಂಪಸ್ ತುಂಬ ಕ್ಯಾಟ್ ವಾಕ್ ಮಾಡುವಾಗ ಎಲ್ಲಿಲ್ಲದ ಖುಷಿ. ಈ ಕುರಿತಾಗಿ ವಿದ್ಯಾರ್ಥಿನಿಯರಾದ ನೇಹಾ ಮತ್ತು ಅನಿತಾ ಮಾಹಿತಿ ನೀಡಿದ್ದಾರೆ. ಇಲ್ಲಿನ ಕಲ್ಚರ್ ತುಳು ಆಗಿರೋದ್ರಿಂದ ಈಗಿನ ಮಕ್ಕಳಿಗೆ ಅದರ ಬಗ್ಗೆ ಅಷ್ಟು ಅರಿವಾಗ್ತಿಲ್ಲ ಅಂತ. ಅಂದರೆ ಕಾಲೇಜಿಗೆ ಬಂದು ಮಾಡರ್ನ್ ಆಗೋದು, ನಮ್ಮ ಕಲ್ಚರನ್ನು ಬಿಟ್ಟು ನಾವು ಹೊರಗೆ ಹೋಗೋದು, ಎಲ್ಲರ ಸ್ಟೂಡೆಂಟ್ಸ್ ಒಟ್ಟಿಗೆ ಮಿಂಗಲ್ ಆಗಿ ಹೋಗೋದು, ಇದೆಲ್ಲ ಆಗ್ತಾ ಉಂಟು. ಸೊ ಅದಕ್ಕೋಸ್ಕರ ತುಳುಕೂಟ ಅಂತ ಒಂದು ಮಾಡಿದರೆ ನಮ್ಮ ಸಂಸ್ಕೃತಿ ಎಲ್ಲಿ ನಮ್ಮ ವರ್ಷ ಇಡೀ ಇಲ್ಲದಿದ್ದರೂ ಸಹ ಒಂದು ದಿವಸ ಆದರೂ ಒಂದು ಚೂರು ಜಾಗೃತ ಆಗ್ತದೆ ಎನ್ನುವ ಒಂದು ನಿಟ್ಟಿನಲ್ಲಿ. ಮತ್ತು ಆ ದಿವಸ ಬೇರೆ ಬಟ್ಟೆ ಬದಲು ನಮ್ಮ ಸೀರೆ ಉಟ್ಟು ಚಂದ ಮಾಡಿ ಬರ್ತಾರೆ ಅನ್ನುವ ರೀಸನಿಗೆ. ಇನ್ನೊಂದು ಎಂತ ಹೇಳಿದರೆ, ಪ್ರತಿಯೊಂದು ಅಂದರೆ ಈಗ ಮೆರವಣಿಗೆಯಲ್ಲಿ ಆಗ್ಬೋದು, ನಮ್ಮದು ಚೆಂಡೆ ಬಡ್ಕೊಂಡು ಬಂದರು, ಮತ್ತು ಇನ್ನೊಂದು ಆಟಿಕಲ್ ಅಂಜೆ ಮತ್ತು ಇದು ಕಂಗಿಲು ಎಲ್ಲ ಮಾಡ್ಕೊಂಡು ಬಂದರು. ಅದ್ರದ್ದು ಮಹತ್ವ ಎಂತ ಅಂತ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಬಟ್ ಈಗ ನೋಡಿ ಅದು ಎಂತ ಅಂತ ಕೇಳಿ ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಸೊ ಇಂಥ ಚಿಕ್ಕ ವಿಷಯಗಳಿಗೆ ಇದು ಎತ್ತಿ ಕೊಡ್ತಾ ಉಂಟು ಅಂತ ಹೇಳ್ಬೋದು. ಇನ್ನು ತುಳು ಸಂಸ್ಕೃತಿ ಅಂದರೆ ಅಲ್ಲಿ ಹುಲಿ ವೇಷ ಇರಲೇಬೇಕಲ್ವಾ? ತಾಸೆ ಪೆಟ್ಟಿಗೆ ಹುಲಿ ವೇಷಧಾರಿಗಳು ಅಬ್ಬರದ ಹೆಜ್ಜೆ ಹಾಕಿದ್ರೆ ವೇಷ ಧರಿಸಿದ ಹುಲಿಗಳಿಗೂ ಕಾಲು ನಿಂತಲ್ಲಿ ನಿಲ್ಲಲಿಲ್ಲ. ಇನ್ನು ಕಂಗೀಲು ಕುಣಿತಿದ್ದ ಜನಪದ ಸ್ಟೆಪ್ಸ್ ಅಂತೂ ಜಬರ್ದಸ್ತ್ ಆಗಿತ್ತು. ಈ ತುಳು ದಿನದ ರಿಯಲ್ ಹೀರೋ ಯಾರು ಗೊತ್ತಾ? ತುಳುನಾಡ ಹುಸೇನ್ ಬೋಲ್ಟ್. ಮಿಂಚಿನ ವೇಗದ ಗೌಡರನ್ನ ಮೆರವಣಿಗೆಯಲ್ಲಿ ಕ್ಯಾಂಪಸ್ಗೆ ಕರೆತರಲಾಯಿತು. ಕಾಲೇಜ್ ಮಕ್ಕಳೆಲ್ಲ ಸೇರಿ ಸನ್ಮಾನ ಮಾಡಿದ್ರು. ಸಭೆ ಮುಗಿದ ನಂತರ ಸೆಲ್ಫಿ ವಿತ್ ಶ್ರೀನಿವಾಸ್ ಗೌಡ ಅಂತ ಅವರ ಸುತ್ತಲೂ ಮುಗಿಬಿದ್ದು ಫೋಟೋ ಕ್ಲಿಕ್ಕಿಸಿದ್ರು. ಈ ಸಂದರ್ಭ ಕಂಬಳ ಓಟಗಾರ ಶ್ರೀನಿವಾಸ್ ಗೌಡರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ತುಳು ಭಾಷೆ ಮಾತನಾಡುವ 1 ಕೋಟಿ ಜನರಿದ್ದಾರೆ. ಈ ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅನ್ನೋ ಬೇಡಿಕೆಯೂ ಜೋರಾಗಿದೆ. ಯುವ ಜನಾಂಗವನ್ನ ತುಳು ಭಾಷೆಯ ಹೆಸರಲ್ಲಿ ಜೊತೆಗೂಡಿಸುವ ಈ ಅಪರೂಪದ ಪ್ರಯತ್ನಕ್ಕೆ ಕಲರ್ಫುಲ್ ರೆಸ್ಪಾನ್ಸ್ ಸಿಕ್ಕಿತ್ತು.